ನಿನಗೆ ಅಪಮಾನವೇ? ಹೌದು. ಅಪಮಾನ ಮಾಡಿದವ ಯಾರು? ಅವನನ್ನು ಹಾಗೆ ಬಿಡುವುದಿಲ್ಲ. ಯೋಚನೆ ಮಾಡಬೇಡ. ಮಾಡಿದವ ಅಪಮಾನ ಮಾಡಿದವ ಯಾರು? ಅಪಮಾನ ಮಾಡಿದವ ಆ ದಕ್ಷ ನನಗೆ ಲಕ್ಷ್ಯವೇ ಅಲ್ಲ. ನಿನ್ನ ಕೃಪೆ ಹೊಂದಿದ್ದಾರೆ. ಯಾವ ಕಾರ್ಯವನ್ನು ಮಾಡಬಲ್ಲೆ ಎನ್ನುವಂತ ವಿಶ್ವಾಸ ನನಗಿದೆ. ಇದಾಗಿ ಖಡ್ಗವನ್ನು ಇಟ್ಟಿದ್ದಾರೆ. ಹೋಗಿ ಆ ದಕ್ಷರ ರುಂಡವನ್ನು ಧರಿಸಿಕೊಂಡಿದ್ದೇನೆ. ಹಣ ಮಾಡುವುದಲ್ಲ, ನಡೆಯುತ್ತೇನೆ. ದುಷ್ಟನಾದಂತಹ ದಕ್ಷವನ್ನು ಕೊಲ್ಲಬೇಕು. ಯಜ್ಞವನ್ನು ನೋಡುತ್ತಿರುವಾಗ ಅದನ್ನು ಹಾಳುಗಡವಿದೆಯಾ? ಒಂದು ಮಾತನ್ನು ಹೇಳಿದೆ, ಹೇಳ್ತಾನೆ ಕೇಳು. ಮಾಡಿದ್ದು ತಪ್ಪಾಯ್ತೆಂದು ಕ್ಷಮೆ ಕೇಳು. ಸೊಕ್ಕಿದೆಯೋ ನೀನು? ಸ್ವರ್ಗಲೋಕ ಪಡೆಯಬೇಕಾದ್ರೆ ಮೂರು ಮೂರ್ತಿಗಳ ಅನುಗ್ರಹ ಬೇಕು. ಆದ್ರೆ ಆ ಮೂರು ಮೂರ್ತಿಗಳಲ್ಲಿ ಈಶ್ವರನು ಒಬ್ಬ ಎಂಬುದನ್ನು ಮರೆತು ಹೋಗಿಲ್ಲ. ಹೀಗೆ ಧರ್ಮಕ್ಕ ಸಿಕ್ಕಿದ್ರೆ
ಯಾವುದು ಕೂಡ ಆಗ್ತದೆ. ಹವಿಸನ್ನು ತಿಂದಿದೆಯಾ? ಹೌದು. ನೋಡ, ನೀನು ಮಾಡಿದ್ದು ಅಧರ್ಮ. ಹಾ. ಸರಿಯಾದಂತಹ ಶಿಕ್ಷೆ ಕೊಡೋದಕ್ಕೆ ಬಂದಿದ್ದೇನೆ. ಹಾ. ಯಾರಲ್ಲವೋ ಕರಾಳ ಸ್ವರೂಪಿಯೇ, ಯಾಗ ದೀಕ್ಷಿತನಾಗಿ ಯಾಗವನ್ನು ಮುಂದುವರಿಸುವ ಹೊತ್ತು ಯಜ್ಞ ಮಂಟಪವನ್ನು ಪ್ರವೇಶಿಸಿದೆಯಾ? ಯಾಗಕ್ಕೆ ಹಾಳೆ ಸಗಿದೆಯಾ? ಕೇಳುವುದಕ್ಕೆ ಬಂದಂತಹ ಸುಮನಸರನ್ನು ಹೊಡೆದೋಡಿಸಿದೆಯಾ? ಸುರಪ್ಪನನ್ನು ಅಟ್ಟಿಬಿಟ್ಟೆಯಾ? ಯಾಗದ ನೇತೃತ್ವವನ್ನು ವಹಿಸಿಕೊಂಡವನು ದಕ್ಷ ಪ್ರಜಾಪತಿ. ಕೇಳುವುದಕ್ಕೆ ಬಂದಿದ್ದೇನೆ, ಯಾರು ನೀನೆಲ್ಲ? ಏನು ಮಾಡಿದೀಯ ನೀನು? ಪರಮೇಶ್ವರನನ್ನು ಬಿಟ್ಟು ನೀನು ಅದು ಯಾಗ ಅಲ್ವಾ? ಈಶ್ವರನ ಇಲ್ಲದಂತಹ ಯಾಗ. ಪರಮೇಶ್ವರನ ಬಗ್ಗೆ ಕೇಳುವುದಕ್ಕೆ ಬಂದವ ನೀನು ಯಾರು? ನಾನು ವೀರಭದ್ರ. ಹೇಗೆ, ಎಲ್ಲಿಂದ ಹುಟ್ಟಿಕೊಂಡೆ? ಏನು? ನನ್ನ ತಾಯಿಯನ್ನು ಬಂದೆ. ಅದೇ ಸಿಟ್ಟಿನಿಂದ ಸಿಟ್ಟುಗೊಂಡಂತಹ ಪರಮೇಶ್ವರ ಒಮ್ಮಿಂದೊಮ್ಮೆಲ್ಲ ತಲೆ ಇದ್ದಂತಹ ಜಟೆಯನ್ನು ಬಡಿದು ಆ ಬಡಿದಾಕ್ಷರ ನಾನು ಹುಟ್ಟಿಕೊಂಡೆ. ಈಶ್ವರ ಕುಮಾರ, ಶಿವಕುಮಾರ, ವೀರಭದ್ರ. ನಾನು ವೀರಭದ್ರ. ನೀನು ಹೆಂಡತಿ ಸತ್ತ ನೋವಿನಲ್ಲಿ ಅಳುವುದನ್ನು ಬಿಟ್ಟು ಮಗನನ್ನು ಹುಟ್ಟಿಸುವುದಕ್ಕೆ ಬಂದನೆ.